ಸುನ್ನಿ ಯುವಜನ ಸಂಘ ದಕ್ಷಿಣ ಕನ್ನಡ ಜಿಲ್ಲೆ ವೆಸ್ಟ್ ವತಿಯಿಂದ ಅವಳನ್ನ ಅಡ್ಡಾಡಿಸಬೇಡಿ ಎಸ್ವೈಎಸ್ ಹಿಜಾಬ್ ಅಭಿಯಾನ ಹಿಜಾಬ್ನ ಹೆಸರಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳ ಶಿಕ್ಷಣದ ಹಕ್ಕನ್ನು ದಮನಿಸುವ ಹುನ್ನಾರದ ವಿರುದ್ಧ ಪ್ರತಿಭಟನಾ ಸಭೆಯು ಮಂಗಳೂರಿನ ಕ್ಲಾಕ್ ಟವರ್ ಮುಂಭಾಗದಲ್ಲಿ ನಡೆಯಿತು। ಈ ವೇಳೆ ಎಸ್ವೈಎಸ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಂಎಸ್ಎಂ ಜೈನಿ ಕಾಮಿಲ್ ಅವರು ಮಾತನಾಡಿ, ಈ ಪ್ರತಿಭಟನೆ ಯಾವುದೇ ಕೋರ್ಟ್ ಪೊಲೀಸ್ ಇಲಾಖೆಯ ವಿರುದ್ಧವಲ್ಲ, ನಮ್ಮ ಪ್ರತಿಭಟನೆ ನಮ್ಮ ಯುವತಿಯರ ಹಕ್ಕಿಗಾಗಿ ಆಗಿದೆ। ಕೇವಲ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಅವಕಾಶವನ್ನ ನೀಡಬೇಕು, ಇದರಲ್ಲಿ ಯಾವುದೇ ರಾಜಕೀಯ ಮಾಡುವುದು ಸರಿಯಲ್ಲ ಎಂದವರು ಹೇಳಿದರು। ನಮ್ಮ ನಾಡಿನಲ್ಲಿ 1950ರಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ನಮ್ಮ ದೇಶದ ಸಂವಿಧಾನ, ಈ ಸಂವಿಧಾನಕ್ಕೊಂದು ಮಹತ್ವವಿದೆ। ಈ ಪ್ರಪಂಚ ಕಂಡ ಅತ್ಯಂತ ದೊಡ್ಡ ಬಲಿಷ್ಠವಾದ ದಪ್ಪನೆಯ ಸಂವಿಧಾನ ನಮ್ಮ ಸಂವಿಧಾನ, ದ ಲಾರ್ಜೆಸ್ಟ್ ರಿಟನ್ ಕಾನ್ಸ್ಟಿಟ್ಯೂಷನ್ ಆಫ್ ದ ವರ್ಲ್ಡ್, ಜಗತ್ತಿನ ಅತ್ಯಂತ ದೊಡ್ಡ ಲಿಖಿತವಾದ ಸಂವಿಧಾನ ಅಂತ ಹೇಳಿದರೆ ಅದು ಭಾರತದ ಸಂವಿಧಾನ ಅಂತ ಎಡೆತಟ್ಟಿ ಹೇಳಲಿಕ್ಕೆ ನಮ್ಮಿಂದ ಸಾಧ್ಯವಾಗ್ತಾ ಇದೆ। ಏನು ಭಾರತದ ಸಂವಿಧಾನ ಇಷ್ಟು ಬಲಿಷ್ಠವಾಗಲಿಕ್ಕೆ ಕಾರಣ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಷ್ಟೊಂದು ಲಾರ್ಜೆಸ್ಟ್ ಆಗಲಿಕ್ಕೆ ಕಾರಣ ಏನು? ನಾನು ಹೇಳ್ತಾ ಇದ್ದೇನೆ, ಭಾರತ ಎನ್ನುವುದು ಯಾವುದಾದರೂ ಒಂದು ವರ್ಗಕ್ಕೆ ಸೀಮಿತವಾದ ರಾಷ್ಟ್ರವಲ್ಲ, ಯಾವುದಾದರೂ ಒಂದು ಜಾತಿಗೆ ಸೀಮಿತವಾದ ರಾಷ್ಟ್ರವಲ್ಲ। ಭಾರತ ಯಾವುದೇ ಒಂದು ಧರ್ಮಾಧಿಷ್ಠಿತವಾದಂತಹ ವಿಚಾರಧಾರೆಗಳನ್ನು ಅಂಗೀಕಾರ ಮಾಡಿದಂತಹ ಒಂದು ದೇಶವಲ್ಲ। ಈ ದೇಶದ ಸಂವಿಧಾನ ಇಷ್ಟೊಂದು ಬಲಿಷ್ಠವಾಗಲಿಕ್ಕೆ ಕಾರಣ ಇದು ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ, ವಿವಿಧ ಜಾತಿಗಳ ಮತಗಳ ಪಂಗಡಗಳ ಆಶಯಗಳ ಆದರ್ಶಗಳ ಬಹುತ್ವವನ್ನೊಳಗೊಂಡಂತಹ ಜಗತ್ತು ಹೆಮ್ಮೆ ಪಡಬಹುದಾದಂತಹ ಅತ್ಯಂತ ಶ್ರೇಷ್ಠವಾದ ಒಂದು ನಾಡು ಈ ಭೂಲೋಕದಲ್ಲಿದ್ದರೆ ಅದು ಭಾರತ ಮಾತ್ರ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ನಾವು ಬಯಸ್ತಾ ಇದ್ದೇವೆ। ಈ ವೇಳೆ ನ್ಯಾಯವಾದಿಗಳು ಉಡುಪಿ ಅಡ್ವೊಕೇಟ್ ಅನ್ಸದ್ ಹೆಜಮಾಡಿ, ಎಸ್ವೈಎಸ್ ಜಿಲ್ಲಾ ಕಾರ್ಯದರ್ಶಿ ಬಶೀರ್ ಮದನಿ ಕೂಳೂರು, ಜಿಲ್ಲಾಧ್ಯಕ್ಷ ಮೊಹಮ್ಮದ್ ಅಲಿ ಸಕಾಫಿ ಅಶರ್ಯ, ಇಬ್ರಾಹಿಂ ಖಲೀಲ್ ಮುಸ್ತಿಯಾರ್ ಬೋಳಂತೂರು, ಬಾಬಾ ಫಕ್ರುದ್ದೀನ್ ಕೃಷ್ಣಾಪುರ, ಕೆಕೆಎಂ ಮೊಹಿಯುದ್ದೀನ್, ಕಾಮಿಲ್ ಸಕಾಫಿ, ಹನೀಫ್ ಹಾಜಿ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು। ತೆಗೆದ್ಬಿಡು, ಓಪನ್ ಮಾಡು। ಎಲ್ಲಿಗೆ ಹೋಗ್ತಾ ಇದೀವೋ? ಸರ್ಪ್ರೈಸ್ ಅಪ್ಪ। ಎಲ್ಲಿಗೆ? ನೀನ್ ಯಾವಾಗ್ಲೂ ಹೀಗೆ ಒಂದಲ್ಲ ಒಂದ್ ಸರ್ಪ್ರೈಸ್ ಕೊಡ್ತಾನೆ ಇರ್ತೀಯ। ಇಷ್ಟ ಆಯ್ತಾ? ಎಷ್ಟು ಚೆನ್ನಾಗಿದೆ ಕಣೋ ಜಾಗ। ಯಾರಿಗ್ ತಾನೇ ಇಷ್ಟ ಆಗಲ್ಲ ಹೇಳು? ಇಳಿರಿ। ಇಲ್ಲಿ ಯಾಕೋ ನಿಲ್ಲಿಸ್ದೆ? ಅಪ್ಪ ಅಮ್ಮ ಇಲ್ಲಿ ನೋಡಿ, ಜೀವನದಲ್ಲಿ ಮೊದಲೇ ಬಾರಿ ನಾನ್ ಸೈಟ್ ತಗೊಂಡೆ। ಇಲ್ಲಿ ಸೈಟ್ ತಗೊಂಡ್ಯಾ? ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಕೋಟಿ ಅಲ್ಲ, ಲಕ್ಷ ಅಲ್ಲ, ತಿಂಗಳಕ್ಕಂತೂ ಬರೀ 10,000 ರೂಪಾಯಿ। ನಮ್ ಭವಿಷ್ಯದ ಮನೆ ಕಟ್ಟೋಕೆ ಇದಕ್ಕಿಂತ ಒಳ್ಳೆ ಜಾಗ ಬೇರೆ ಇಲ್ಲ ಅನ್ನಿಸ್ತು। ಮಂಗಳೂರಿನ ಪಕ್ಷಿಕೆರೆಯಲ್ಲಿ ರೋಹನ್ ಎಸ್ಟೇಟ್ ನಲ್ಲಿ ನಿಮ್ಮ ಅಭಿರುಚಿಗೆ ತಕ್ಕಂತೆ ನಿಮ್ಮ ಬಜೆಟ್ ನಲ್ಲಿ ಮನೆ ಕಟ್ಟಿಸಬಹುದು। ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ। 300ಕ್ಕೂ ಹೆಚ್ಚು ರೆಡಿ ಸೈಟ್ಗಳು ಲಭ್ಯ। ಹಿಂದೆ ಬುಕ್ ಮಾಡಿ। ರೋಹನ್ ಎಸ್ಟೇಟ್, ಕನಸಿನ ಮನೆಗೆ ಮುನ್ನುಡಿ ಬರೆಯೋಣ।